ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ದಿನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮೂಲಕ ಈ ದಿನ ನಾವು ಇಡೀ ಜಿಲ್ಲೆಯ ಎಲ್ಲ ಸಂಜೀವಿನಿ ಒಕ್ಕೂಟ ಮಹಿಳಾ ಸದಸ್ಯರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಅಷ್ಟೇ, ಮಾರ್ಚ್ 8ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ನಾವು ಮಾರ್ಚ್ 8ನೇ ತಾರೀಕು ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿದ್ವಿ. ಆದರೆ ಮಾನ್ಯ ಸಚಿವರು ನಮ್ಮ ಜಿಲ್ಲೆಗೆ ಭೇಟಿ ನೀಡ್ತಾ ಇರುವಂಥ ಒಂದು ಸಂದರ್ಭವನ್ನು ನಾವು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಸಂಜೀವಿನಿ ಒಕ್ಕೂಟ ಮಹಿಳಾ ಸದಸ್ಯರುಗಳು ಕೂಡ ಇದರಲ್ಲಿ ಪಾಲ್ಗೊಂಡು ಇದ್ದಾರೆ ಅಂತ ಅನ್ನುವಂಥದ್ದನ್ನು ತಿಳಿಸ್ಬೇಕು ಮತ್ತು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಬೇಕಂತ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲ ತಿಳಿದಂತೆ ಹೆಣ್ಣು ಜಗತ್ತಿನ ಕಣ್ಣು ಅಷ್ಟೇ ಅಲ್ಲ, ಈ ಒಂದು ಸಮಾಜದ ಕುಟುಂಬದ ಕಣ್ಣು ಮತ್ತು ಜಗತ್ತಿನ ಅಸ್ತಿತ್ವ ಉಳಿಬೇಕಂದ್ರೆ ಮಹಿಳೆಯ ಪಾತ್ರ ಭಾಳ ದೊಡ್ಡದಾಗಿರುತ್ತೆ. ಕುಟುಂಬದ ಒಂದು ಜ್ಯೋತಿಯಾಗಿ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಬೌದ್ಧಿಕ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅವರನ್ನು ಬಲಪಡಿಸುವ ಮೂಲಕ ಅವರಲ್ಲಿರುವಂಥ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವರಲ್ಲಿರುವಂಥ ಪ್ರತಿಭೆಗೆ ಒಂದು ಸೂಕ್ತವಾದಂಥ ವೇದಿಕೆಯನ್ನು ದೊರಕಿಸ್ಕೊಡ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ NRLM ತಂಡದಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ವರ್ಷದ ಏನು ಥೀಮ್ ಇದೆ, ಜೆಂಡರ್ ಈಕ್ವಾಲಿಟಿ ಟುಡೇ ಫಾರ್ ಎ ಸಸ್ಟೈನೇಬಲ್ ಟುಮಾರೋ, ಅಂದರೆ ನಾಳೆಯ ಸದೃಢತೆಗಾಗಿ ಇವತ್ತಿನ ಲಿಂಗ ಸಮಾನತೆ ಅನ್ನುವಂಥದ್ದು ಈ ವರ್ಷದ ಒಂದು ಪರಿಕಲ್ಪನೆ ಆಗಿದೆ. ಜೆಂಡರ್ ಈಕ್ವಾಲಿಟಿ ಟುಡೇ ಫಾರ್ ಎ ಸಸ್ಟೈನೇಬಲ್ ಟುಮಾರೋ. ಸೊ ಈ ದೃಷ್ಟಿನಲ್ಲಿ ಲಿಂಗ ಸಮಾನತೆ ನಿಜವಾಗಿ ಆಗಬೇಕಂದ್ರೆ ಮಹಿಳಾ ಸಬಲೀಕರಣ ಒಂದು ಸಾಕಾರಗೊಂಡಾಗ ಮಾತ್ರ ಲಿಂಗ ಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಮಹಿಳೆಯರು ಎಲ್ಲ ದೃಷ್ಟಿಯಿಂದಲೂ ಕೂಡ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸುವ ಮೂಲಕ ಮತ್ತು ನಾನು ಆಗಲೇ ಹೇಳಿದಂಗೆ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವ ಮೂಲಕ ಸಶಕ್ತೀಕರಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ನಾವು ಈ ಒಂದು ಲಿಂಗ ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತಾ, ಈ ಮಹಿಳಾ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಅಂತ ಏನು ಕರಿತೇವೆ, ಅದರಲ್ಲಿ ಸಂಜೀವಿನಿ ಒಕ್ಕೂಟವನ್ನು ಮಾಡಿಕೊಂಡು ಅನೇಕ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನು, ಸಹಾಯಧನವನ್ನು ನೀಡುವ ಮೂಲಕ ಅವರಲ್ಲಿರುವಂಥ ಒಂದು ಪ್ರತಿಭೆಗೆ ಸೂಕ್ತವಾದಂಥ ವೇದಿಕೆಯನ್ನು ದೊರಕಿಸಿಕೊಡಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 221 ಗ್ರಾಮ ಪಂಚಾಯಿತಿಗಳ ಒಕ್ಕೂಟವನ್ನು ನಾವು ಈಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಾವು ಮಾಡಿದ್ದೇವೆ. ಇದು ಮಾನ್ಯ ಸಚಿವರ ಒಂದು ಅವಗಾಹನೆಗೆ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. 100% ನಮ್ಮಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಾವು GPLF ಅಂತ ಕರಿತೇವೆ, ಗ್ರಾಮ ಪಂಚಾಯತ್ ಲೆವೆಲ್ ಫೆಡರೇಷನ್ ಅಂತ. ಆ ಗ್ರಾಮ ಪಂಚಾಯತಿ ಒಕ್ಕೂಟವನ್ನು ರಚನೆಯನ್ನು ಮಾಡಿದ್ದೇವೆ. ಸುಮಾರು 5,407 ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡುವ ಮೂಲಕ ಸುಮಾರು 62,000 ಮಹಿಳೆಯರು ಇದರ ಸದಸ್ಯತ್ವವನ್ನು ಪಡೆದಿದ್ದಾರೆ. ಜೊತೆಗೆ 27,000 ಮಹಿಳಾ ಸದಸ್ಯರು ಕೂಡ ಮಹಿಳಾ ಕಿಸಾನ್ ಅಂತ ನಾವು ಈಗಾಗಲೇ ನೋಂದಣಿಯನ್ನು ಮಾಡಿದ್ದೇವೆ. ಅವರಿಗೆ ಅನೇಕ ರೀತಿಯಲ್ಲಿ ಕೃಷಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಕೋಳಿ ಸಾಗಾಣಿಕೆ ಆಗಿರ್ಬೋದು, ಮುಂತಾದ ಒಂದು ತರಬೇತಿಗಳನ್ನು ಕೊಡುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ತಾ ಇದ್ದೇವೆ. ಜೊತೆಗೆ 122 ಮಹಿಳಾ ಉತ್ಪಾದಕರ ಗುಂಪುಗಳನ್ನು ರಚನೆಯನ್ನು ಮಾಡಿದ್ದೇವೆ. ಭಾಳ ವಿಶೇಷವಾಗಿ ತಮಗೆಲ್ಲ ಗೊತ್ತಿದ್ದಂಗೆ ಆತ್ಮನಿರ್ಭರ್ ಯೋಜನೆಯಡಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕ PMFE ಅಂತ ಕರಿತೇವೆ. ಈ ವರ್ಷ ನಮಗೆ ಸುಮಾರು ಈ ಜಿಲ್ಲೆಗೆ 200 ಗುರಿಗಳನ್ನು ಕೊಡಲಾಗಿತ್ತು. ಇದರಲ್ಲಿ ಒಂದು ತಮಗೆಲ್ಲ ತಿಳಿಸ್ಲಿಕ್ಕೆ ಇಚ್ಛೆ ಪಡೋದು, ನಾವಲ್ಲಿ 200 ಗುರಿಗಳಿಗಿಂತ ಹೆಚ್ಚಾಗಿ ನಾವು 217 ಗುಂಪುಗಳನ್ನು ಆಯ್ಕೆ ಮಾಡಿ 100% ಪ್ರಗತಿಯನ್ನು ಕೂಡ ಮಾಡಿದ್ದೇವೆ. ಸುಮಾರು 65 ವಿವಿಧ ಆಹಾರ ಉತ್ಪನ್ನಗಳನ್ನು ನಾವು ತೋರಿಸುವ ಮೂಲಕ 217 ಘಟಕಗಳನ್ನು ಐಡೆಂಟಿಫಿಕೇಷನ್ ಮಾಡಿದ್ದೇವೆ. ಈಗಾಗಲೇ ಅವರಿಗೆ ನಮಗೆ 24 ಲಕ್ಷ ದುಡ್ಡು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ. ಎಲ್ಲ ಗುಂಪುಗಳಿಗೆ ತಲಾ 40,000 ಅನುದಾನವನ್ನು ಕೂಡ ನಾವು ಈ ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಜಿಲ್ಲೆಯಿಂದ ಇನ್ನೊಂದು ಸಾಧನೆ ಮಾಡಿರೋಂಥದ್ದು ಸಾಮಾಜಿಕ ಭದ್ರತಾ ಯೋಜನೆಗಳಾಗಿರುವಂಥ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ
ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಇವೆರಡೂ ಕೂಡ ಭಾಳ ಒಳ್ಳೆಯ ಸ್ಕೀಮ್ಗಳು. ಈ ಎರಡೂ ಸ್ಕೀಮ್ಗಳಲ್ಲಿ ನಮ್ಮಲ್ಲಿರುವಂಥ 60,000 ಮಹಿಳಾ ಸದಸ್ಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಸ್ಕೀಮ್ನ ವ್ಯಾಪ್ತಿಗೆ ನಾವು ತರುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಿಂದ ಮೊನ್ನೆ ನೋಯ್ಡಾದಲ್ಲಿ ನಡೆಯುವಂಥ ಆಹಾರ ಫುಡ್ ಫೆಸ್ಟಿವಲ್ಗೂ ಕೂಡ ನಮ್ಮ ಜಿಲ್ಲೆಯಿಂದ ನಮ್ಮ ಒಂದು ಸಂಜೀವಿನಿ ಒಕ್ಕೂಟ ಸದಸ್ಯರು ಆಯ್ಕೆಯಾಗಿ ಹೋಗಿದ್ದರು. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಭಾಳ ಎಲ್ಲ ಸಂಜೀವಿನಿ ಒಕ್ಕೂಟದ ಮಹಿಳೆಯರು ಕೂಡ ಭಾಳ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಜೀವಿನಿ ಯೋಜನೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಗ್ರಾಮ ಪಂಚಾಯತ್ ಮಟ್ಟದ ಸಂಜೀವಿನಿ ಮಹಿಳಾ ಒಕ್ಕೂಟದ ಚಪ್ಪಾಳೆ ಜೋರಾಗಿ, ನಮ್ಮ ಚಪ್ಪಾಳೆ ಅಭಿನಂದನೆಯ ಸಂದೇಶದ ಚಪ್ಪಾಳೆ ಬಂಧುಗಳೇ. ನಾನು ಶಿಶಿಲಾ ಅಂತ ಹೇಳಿ ಧರ್ಮಸ್ಥಳದ ಹತ್ತಿರದ ಶಿಶಿಲ ಹೇಳುವ ಪ್ರದೇಶದಲ್ಲಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಆಗಿದ್ದೇನೆ. ನಾವು ಈ ಸಂಜೀವಿನಿ ಒಕ್ಕೂಟ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಹಲವು ಸಂಘ ಸಂಸ್ಥೆಗಳಿದ್ದು ಅದರಲ್ಲಿ ಎಲ್ಲ ಬರೀ ಹಣದ ವ್ಯವಹಾರ ಅಷ್ಟೇ ಆಗ್ತಿತ್ತು. ಕೊನೆಗೆ ಪುನಃ ಸಾಲಗಾರರಾಗಿಯೇ ಉಳಿತಿದ್ದವು. ಆದರೆ ಇಲ್ಲಿ ನಮ್ಮ ಸಂಜೀವಿನಿ ಒಕ್ಕೂಟ ಪ್ರಾರಂಭವಾದ ಮೇಲೆ ಅಲ್ಲಿ ಸಾಲ ಮರುಪಾವತಿಗೆ ಅಂತ ನಮಗೆ ಸಾಲವನ್ನು ಕೊಡುವುದಿಲ್ಲ. ಇದರಲ್ಲಿ ಸಮುದಾಯ ಬಂಡವಾಳ ಕೊಟ್ಟಂಥ 10 ಲಕ್ಷದಲ್ಲಿ ನಾವು ಉದ್ಯೋಗ ಮಾಡಿ ನಾವೇ ಅಭಿವೃದ್ಧಿ ಆಗಬೇಕಾಗಿತ್ತು. ಅದರಲ್ಲಿ ಫಲಾನುಭವಿಯಾಗಿ ನಾನು ಒಬ್ಬಳು. ಏನಂತೇಳಿದರೆ, ನಾನು ರೊಟ್ಟಿ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿದ್ದೇನೆ. ರೊಟ್ಟಿ ಫ್ಯಾಕ್ಟ್ರಿಯಲ್ಲಿ ಈಗ ನಮಗೆ ಸ್ವಲ್ಪ ಈ ಮಾರ್ಕೆಟಿಂಗ್ ಸಮಸ್ಯೆ ಇರುವ ಕಾರಣ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ವ್ಯವಹಾರ ಆಗ್ತಾ ಉಂಟಷ್ಟೇ ಹೊರತು ನಾವು ಅಭಿವೃದ್ಧಿ ಆಗ್ತಾ ಇದ್ದೇವೆ. ನಾನು ಒಬ್ಬಳು ಮಾತ್ರ ಅಲ್ಲ, ನಮ್ಮೊಟ್ಟಿಗೆ 4-5 ಜನ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಸೇರಿಕೊಂಡು ನಾವು ಒಂದು ಮಾಡಿದಂತಹ ಈ ಪ್ರಾಡಕ್ಟ್. ಅಷ್ಟೇ ಅಲ್ಲದೆ ನಮ್ಮ ಸಂಜೀವಿನಿ ಒಕ್ಕೂಟದ ಬೇರೆ ಬೇರೆ ಮಹಿಳೆಯರೆಲ್ಲ ಹೈನುಗಾರಿಕೆ, ಆಡು ಕೃಷಿ, ಮತ್ತು ಕೃಷಿಯನ್ನು ಮಾಡಿದ್ದಾರೆ. ತರಕಾರಿಯನ್ನು ಬೆಳೆದು ಸಂಪಾದಿಸಿದವರು ಇದ್ದಾರೆ. ಹಾಗೆ ನಮಗೆ ಸ್ವಲ್ಪ ಮಾರ್ಕೆಟಿಂಗ್ ಸಮಸ್ಯೆ ಸರ್. ಇದೊಂದು ಸರಿಯಾದರೆ ನಮ್ಮ ಅಭಿವೃದ್ಧಿಗೆ ಯಾವುದೇ ತೊಡಕಾಗದೆ ನಾವು ಖಂಡಿತವಾಗಿಯೂ ಯಶಸ್ವಿ ಆಗ್ತೇವೆ. ಹಾಗೆ ನಮ್ಮ ಈ LCRP ಅಂಬಿಕೆ ಅವರು ನಮಗೆ ಬೆಂಗಾವಲಾಗಿ ಏನು ನಮಗೆ ಆಗಬೇಕು ಸವಲತ್ತನ್ನು ಆದಷ್ಟು ಬೇಗ, ಕೆಲವು ಅಲ್ಲಿ ಏನೂ ಇಲ್ಲ ದಾಖಲೆಗಳೆಲ್ಲ ಬೇಕು, ಅದನ್ನೆಲ್ಲ ಸರಿಯಾಗಿ ನಿಭಾಯಿಸಿ ಅವರು ನಮಗೆ ಸರಿಯಾದ ಟೈಮಿಗೆ ನಮಗೆ ಒದಗಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಅಧಿಕಾರಿಗಳು, ನಮ್ಮ ಜಯಾನಂದ್ ಸರ್ ಇರ್ಬೋದು ಅಥವಾ ಹರಿಪ್ರಸಾದ್ ಸರ್, ಪ್ರತಿಮಾ ಮೇಡಮ್, ಅವರೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್. ಇದೆಲ್ಲ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟದ್ದು ನಮ್ಮ ಮೋದಿಜಿ ಸರ್. ಇವರನ್ನು ನಾವು ಹೇಳಿದಷ್ಟು ನಾವು ಆಭಾರಿ, ಅವರಿಗೆ ಎಷ್ಟು ಹೇಳಿದರೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಒಂದು 10 ಲಕ್ಷವನ್ನು ನಮಗೆ ಮೊತ್ತವಾಗಿ ಮೊದಲೇ ಕೊಟ್ಟು ನೀವು ಅದರಲ್ಲಿ ಅಭಿವೃದ್ಧಿ ಆಗಿ ಅಂತ ನಮಗೆ ಮೊದಲಾಗಿ ಬಂಡವಾಳ ಕೊಡುವವರು ಯಾರಿದ್ದಾರೆ ಹಾಗೆ ಕೊಟ್ಟು ಈಗ ನಮ್ಮ ವ್ಯವಹಾರ ಸರ್ 23 ಲಕ್ಷದಿಂದ 25 ಲಕ್ಷದವರೆಗೆ ವ್ಯವಹಾರ ನಡೆಸ್ತಾ ಇದ್ದೇವೆ. ನಾವು 12 ಲಕ್ಷ ನಾವು ರಿಕವರಿ ಆಗಿದೆ, ಮರುಪಾವತಿ ಆಗ್ತಾ ಉಂಟು. ಅದನ್ನೇ ಪುನಃ ಸುತ್ತುಮುನಿದಿಯಂತೆ ನಾವು ಬಳಸಿಕೊಂಡು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಇಷ್ಟು ವ್ಯವಹಾರ ನಡೀತಾ ಉಂಟು. ಹಾಗೆ ಇದಕ್ಕೆ ನೀವು ಒಂದು ಕಾರಣ ಹಾಗೆಯೇ ಇದ್ದೀರಿ ಸರ್. ಹಾಗೆ ನಿಮಗೂ ನಾವು ಆಭಾರಿಯಾಗಿದ್ದೇವೆ. ಆಶೀರ್ವಾದ ಸಂಜೀವಿನಿ ಸ್ವಸಹಾಯ ಸಂಘ ಎಂಬ ಸಂಘದ ಸದಸ್ಯತ್ವವನ್ನು ಪಡೆದುಕೊಂಡು ನಂತರ ಅವರು ನಮ್ಮ ಒಕ್ಕೂಟದ ಸದಸ್ಯತ್ವವನ್ನು ಪಡೆದುಕೊಂಡು ಒಕ್ಕೂಟದಲ್ಲಿ ಸಿಗುವಂತಹ CAF ಹಣ 75,000 ಹಾಗೆ PMFME ಹಣ 40,000ವನ್ನು ಉಪಯೋಗ ಮಾಡಿಕೊಂಡು ಈಗ ಒಂದು ದೊಡ್ಡದಾದಂಥ ಒಂದು ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ದಾರೆ. ಆ ಫ್ಯಾಕ್ಟ್ರಿಯಲ್ಲಿ ಹೆಚ್ಚು ಕಡಿಮೆ 60 ಪ್ರಾಡಕ್ಟನ್ನು ತಿಂಡಿ ಪ್ರಾಡಕ್ಟ್ಗಳನ್ನು ಆ ಫ್ಯಾಕ್ಟ್ರಿಯಲ್ಲಿ ಈಗ ಅವರು ಮಾಡ್ತಾ ಇದ್ದಾರೆ. ಆ ಫ್ಯಾಕ್ಟ್ರಿಯಲ್ಲಿ ಸುಮಾರು 18 ಜನ ಮಹಿಳೆಯರಿಗೆ ಅವರು ಕೆಲಸವನ್ನು ಕೊಟ್ಟಿದ್ದಾರೆ. ಅದರಿಂದ 15 ಜನ ಮಹಿಳೆಯರು ಈಗ ಸ್ವಾವಲಂಬಿಯಾಗಿ ಬದುಕನ್ನು ನಡೆಸಲು, ಅವರ ಬದುಕನ್ನು ಕಟ್ಟಿಕೊಳ್ಳಲು ಅವರು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ಅದೇ ಫ್ಯಾಕ್ಟ್ರಿಯಲ್ಲಿ 18 ಜನ ಕೆಲಸವನ್ನು ಮಹಿಳೆಯರು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅವರು ಕ್ರಿಸ್ಮಸ್ ಟೈಮಲ್ಲಿ ಕ್ರಿಸ್ಮಸ್ಸಿಗೆ ಬೇಕಾಗಿರುವಂಥ ಸ್ವೀಟ್ಸ್ಗಳನ್ನು ಕೂಡ ಆ ಟೈಮಿನ ಕ್ರಿಸ್ಮಸ್ ಸ್ವೀಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಿಂದಿನ ಸಲ ಅದೇ ಸಂಘದಕ್ಕೆ ಮಹಿಳಾ ದಿನಾಚರಣೆ ಪ್ರಯುಕ್ತ ಅವಾರ್ಡು ಕೂಡ ಸಿಕ್ಕಿದೆ ದರೆಗುಡ್ಡೆ ಪಂಚಾಯಿತಿಗೆ.
ಕೊನೆಯದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ನನ್ನ ಆತ್ಮೀಯ ಸೋದರ ಸೋದರಿಯರೇ, ಈ ದಿನ ನಮ್ಮೆಲ್ಲರ ಸೋದರಿಯರ ಗೌರವಾರ್ಥ ಏನು ಇಡೀ ವಿಶ್ವವ್ಯಾಪ್ತಿಯಲ್ಲಿ ಮಹಿಳೆಯರ ದಿನಾಚರಣೆಯನ್ನು ಆಚರಿಸುವಂಥ ಮಾರ್ಚ್ 8ನೇ ತಾರೀಕು ಜರುಗುವಂಥ ಈ ಕಾರ್ಯಕ್ರಮ ಮುಂಚಿತವಾಗಿ ಆಯೋಜನೆ ಮಾಡುವಂಥದ್ದಾಗ್ತಿದೆ. ಈ ಸಂದರ್ಭದಲ್ಲಿ ಇವತ್ತೇನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇವತ್ತು ನಮ್ಮ ಸಂಜೀವಿನಿ ಮಹಿಳಾ ಒಕ್ಕೂಟದ ಸದಸ್ಯರ ಒಂದು ಸಮಾವೇಶವನ್ನು ಕರೆದು ತಮ್ಮ ಜೊತೆಯಲ್ಲಿ ನಮ್ಮ ಮತ್ತು ನಿಮ್ಮ ನೆಚ್ಚಿನ ಇಲಾಖೆ NRLM ಈ ಇಲಾಖೆ ವತಿಯಿಂದ ತಮ್ಮೆಲ್ಲರ ಸಬಲೀಕರಣ, ತಮ್ಮೆಲ್ಲರ ಶ್ರೇಯಸ್ಸು, ಹೆಚ್ಚಿನ ರೀತಿ ಸಹಕಾರವನ್ನು ಕೊಟ್ಟು ತಮಗೆ ಉತ್ತಮವಾದಂಥ ಭವಿಷ್ಯ ಮತ್ತು ಜೀವನದಲ್ಲಿ ಸುಧಾರಣೆಯನ್ನು ಕಾಣಲಿಕ್ಕೆ, ಸಬಲೀಕರಣವನ್ನು ಮಾಡಲಿಕ್ಕೆ ಮಾಡ್ತಿರೋ ಒಂದು ಪ್ರಯತ್ನದ ಪೂರ್ವಕವಾಗಿ ಈ ಕೆಲಸ ಕಾರ್ಯಗಳು ನಡೀತಿದೆ. ಈ ಸಂದರ್ಭದಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸ್ತಿರೋಂಥ ನಮ್ಮ ಸಂಜೀವಿನಿ ಸಂಘದ ಸಮಸ್ತ ಮಹಿಳಾ ಸದಸ್ಯರಿಗೆ ಮತ್ತೊಮ್ಮೆ ಶುಭಾಶಯ ಮತ್ತು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಬಯಸಿ, ಸ್ವಸಹಾಯ ಸಂಘದ ಮೂಲಕ ಹೇಗೆ ಇನ್ನು ಹೆಚ್ಚಿಗೆ ಉತ್ತಮವಾಗಿ ಈ ಸಂಘಟನೆಗಳಿಗೆ, ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹವನ್ನು ಕೊಡ್ಬೋದು ಅನ್ನುವಂಥ ಒಂದು ಪ್ರಯತ್ನದ ಪೂರ್ವಕವಾಗಿ ನಮ್ಮ ಇಲಾಖೆಯಲ್ಲಿ ಪ್ರತಿನಿತ್ಯ ಪ್ರಯತ್ನಗಳು ಭಾರತ ಸರ್ಕಾರದಲ್ಲೂ ಹಾಗೂ ರಾಜ್ಯ ಸರ್ಕಾರದಲ್ಲೂ ಸತತವಾದಂಥ ಪ್ರಯತ್ನಗಳು ನಡೀತಿದ್ದಾವೆ. ಇದನ್ನು ಮಾಡೋ ಮೂಲಕ ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತರಬಹುದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಸ್ವಸಹಾಯ ಸಂಘದಲ್ಲಿ ನೋಂದಾಯಿಸ್ಕೊಂಡಿರುವಂಥ ಮಹಿಳೆಯರ ಸಂಖ್ಯೆ 20 ಲಕ್ಷಕ್ಕಿಂತ ಹೆಚ್ಚಿನ ಜನ ಇವತ್ತು ಸದಸ್ಯರಾಗಿ ನೋಂದಾಯಿಸ್ಕೊಂಡಿರುವಂಥದ್ದು. ಇವತ್ತೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ 62,000 ಜನ ನೋಂದಾಯಿಸ್ಕೊಂಡಿರುವಂಥದ್ದು ಪ್ರಾಬ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಅನಿಸುತ್ತೆ ಅಲ್ವಾ? ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ನೋಂದಾಯಿಸ್ಕೊಂಡಿರುವಂಥದ್ದಿದೆ. ಇವತ್ತು ತಾವು ದುಡಿಯುವಂಥ ತಮ್ಮ ಕೈಗೆ ಯಾವ ರೀತಿ ನಾವು ಸಹಕಾರ ಕೊಡೋದು ಬಹಳ ಮುಖ್ಯವಾಗಿದೆ. ಈ ದಿಕ್ಕಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿಯೊಂದರಲ್ಲೂ ವಿವಿಧ ಕ್ಷೇತ್ರದಲ್ಲಿ ಇವತ್ತು ಕೃಷಿ ಕ್ಷೇತ್ರದಿಂದ ಹಿಡಿದು ನರೇಗಾಯಿಂದ ಹಿಡಿದು ನಮ್ಮ ಗ್ರಾಮೀಣ ಇಲಾಖೆ ಅಲ್ಲೂ ಸಹ ಸ್ವಚ್ಛ ಭಾರತದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಸ್ವಚ್ಛ ಭಾರತದಲ್ಲೂ ತಮಗೆ ತೊಡಗಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ಈ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ತಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದಿದೆ. ಈ ರೀತಿ ಹಲವಾರು ಇಲಾಖೆ, ಪಶು ಸಂಗೋಪನೆಯಿಂದ ಹಿಡಿದು ಹಲವಾರು ಇಲಾಖೆಯಲ್ಲಿ ಅವಕಾಶ ಮಾಡಿಕೊಡುವಂಥದ್ದಾಗ್ತಿದೆ. ಇನ್ನೂ ಹಲವಾರು ಕ್ಷೇತ್ರದಲ್ಲಿ ನಿಮಗೆ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ. ಈ ದಿಕ್ಕಲ್ಲಿ ನಾವು ನಮ್ಮ ಇಲಾಖೆಯಲ್ಲಿ ಆದ್ಯತೆ ಕೊಡುವಂಥದ್ದಾಗಬೇಕು. ಈ ಆದ್ಯತೆ ಎಷ್ಟು ಕೊಟ್ಟರೂ ಸಾಲಲ್ಲ. ಇವತ್ತು ಸಂಖ್ಯೆನ ನೋಡಿದಾಗ 62,000 ಜನ ಸದಸ್ಯರು ಇರುವಂಥ ಈ ಸಂಘಟನೆಯಲ್ಲಿ ನಾವು ಪ್ರತಿಯೊಂದು ಮಹಿಳೆಗೂ ತನ್ನ ಕೌಶಲ್ಯತೆ ಅಥವಾ ಉದ್ಯೋಗಗಳನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅಥವಾ ಕಲೀಲಿಕ್ಕೆ, ಕೌಶಲ್ಯತೆ ಪಡೀಲಿಕ್ಕೆ ಅಥವಾ ಅವ್ರು ಮಾಡಿದಂಥ ಕೆಲಸಕ್ಕೆ ಮಾರ್ಕೆಟ್ ಆಕ್ಸೆಸಿಬಿಲಿಟಿ, ಆರ್ಥಿಕವಾಗಲಿ ಅಥವಾ ಮಾರಾಟ ಮಾಡಲಿಕ್ಕಾಗಲಿ ಭಾಳಷ್ಟು ಸವಾಲು ಸಮಸ್ಯೆಗಳು ಇರುವಂಥದ್ದಿದೆ. ಇವತ್ತೆಲ್ಲೋ ಒಂದು ಕಡೆ ರೆಕಗ್ನೇಷನು, ಮಾರ್ಕೆಟ್ನಲ್ಲಿ ಕ್ರೆಡಿಬಿಲಿಟಿ ಬರಬೇಕು. ಕ್ರೆಡಿಬಿಲಿಟಿ ಬರುವಂಥದ್ದು ಬಹಳ ಮುಖ್ಯವಾಗಿದೆ. ಮಾನ್ಯತೆ ಸಿಗುವಂಥದ್ದು ಭಾಳ ಮುಖ್ಯವಾಗಿದೆ. ಗುಣಮಟ್ಟದ ವಿಚಾರ ಬಂದಾಗ ಜನ ಇದನ್ನು ಎದುರು ನೋಡುವಂಥದ್ದು ಇರಬೇಕು. ಬೇರೆ ಕಂಪ್ನಿಗಳಿಗಿಂತ ಸ್ವತಃ ಮನೆಯಲ್ಲಿ ತಯಾರಿಸಿದಂಥ, ತಮ್ಮ ಕೈಯಾರೆ ತಯಾರಿಸಿದಂಥ ಹ್ಯಾಂಡ್ಮೇಡ್ ಆಗಿ ಮಾಡಿರೋಂಥ ತಮ್ಮ ಎಲ್ಲ ಪದಾರ್ಥಗಳಿಗೆ ಹೆಚ್ಚಿನ ಮಾರ್ಕೆಟ್ ಬರಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಟಿಫಿಕೇಷನನ್ನು ಮಾಡಲಿಕ್ಕೆ ನಾವು ಸಂಜೀವಿನಿ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಎಲ್ಲ ರೀತಿಯಾದಂಥ ವ್ಯವಹಾರಗಳನ್ನು ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮಾನ್ಯತೆಯನ್ನು ಹೆಚ್ಚಿಸಲಿಕ್ಕೆ ಗುಣಮಟ್ಟದಲ್ಲಿ ನಾವು ವಿಸ್ತೃತವಾಗಿ ಜನರಲ್ಲಿ ಜಾಗೃತಿ, ಈಗೇನು ಮಾರಾಟವನ್ನು ಮಾಡ್ತಾಯಿದ್ದೀವಿ, ಮಾಳಿಗೆ ಮತ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಏನು ಮಾಡ್ತಾಯಿದ್ದೀವೋ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ.
ಈ ಕಾರ್ಯಕ್ರಮಗಳ ಜೊತೆಯಲ್ಲೇ ಸರ್ಟಿಫಿಕೇಷನ್ ಪ್ರೋಗ್ರಾಮನ್ನು ತಮಗೆ ಸರ್ಟಿಫಿಕೇಷನ್ ಪ್ರೋಗ್ರಾಮನ್ನು ಸಹ ಕೊಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ಹೆಚ್ಚಾಗಿ ಮಾಡಬೇಕು. ಮಾರ್ಕೆಟ್ನಲ್ಲಿ ಕ್ರೆಡಿಬಿಲಿಟಿ ಬರಲಿಕ್ಕೆ ಇಂಥ ಹಲವಾರು ಪ್ರದರ್ಶನಗಳು, ಇಂಥ ಹಲವಾರು ಮಾರಾಟ ಸ್ಥಳಗಳನ್ನು ಹೆಚ್ಚಿಸ್ತಾ ಬರಬೇಕು. ಇಂಥ ಎಕ್ಸಿಬಿಷನ್ ಮಾಡೋಂಥದ್ದನ್ನ ಹೆಚ್ಚಿಸ್ತಾ ಬರಬೇಕಾಗುತ್ತೆ. ಮತ್ತು ತಮಗೆ ಮಾರ್ಕೆಟ್ ಆಕ್ಸೆಸ್ಸನ್ನು ಕೊಡಲಿಕ್ಕೆ ಇವತ್ತು ತಂತ್ರಜ್ಞಾನ ಬಳಕೆಯನ್ನು ಮಾಡಿಕೊಂಡು ಇವತ್ತು ಅಮೆಝಾನ್ ಸಂಸ್ಥೆಯ ಜೊತೆಯಲ್ಲಿ, ಫ್ಲಿಪ್ಕಾರ್ಟ್ ಸಂಸ್ಥೆಯಲ್ಲಿ ಇವತ್ತು ಮಾರ್ಕೆಟ್ನಲ್ಲಿ ತಮಗೆ ಲಿಂಕೇಜ್ ಕೊಡುವಂಥದ್ದಾಗ್ತಿದೆ. ಬೇರೆ ಬೇರೆ ಮಾರ್ಕೆಟ್ ಲಿಂಕೇಜನ್ನು ಸಹ ಕೊಡುವಂಥದ್ದಾಗ್ತಿದೆ. ಇದರ ಜೊತೆಯಲ್ಲೇ ಭಾರತ ಸರ್ಕಾರ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸರ್ಕಾರದಿಂದನೇ ಒಂದು ಇ ಕಾಮರ್ಸ್ ಮಾರ್ಕೆಟ್, ಒಂದು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮನ್ನು ಪ್ರಾರಂಭ ಮಾಡುವಂಥದ್ದಾಗ್ತಿದೆ. ನಮ್ಮ ಸರ್ಕಾರದೇ ಇ ಕಾಮರ್ಸ್, ಈ ಅಮೆಝಾನ್ ಇದ್ದ ಹಾಗೆ, ಫ್ಲಿಪ್ಕಾರ್ಟ್ ಇದ್ದ ಹಾಗೆ ಸರ್ಕಾರದಿಂದನೂ ಒಂದು ಈ ಪ್ಲ್ಯಾಟ್ಫಾರ್ಮ್ ಮಾರ್ಕೆಟನ್ನು ಪ್ರಾರಂಭ ಮಾಡುವಂಥದ್ದಾಗ್ತಿದೆ. ಆ ಪ್ರಾರಂಭ ಮಾಡಿ ಹೆಚ್ಚಿನ ರೀತಿ ಮಾರ್ಕೆಟ್ ಆಕ್ಸೆಸ್ ಸಿಗುವಂಥದ್ದಾಗುತ್ತೆ. ಇನ್ನೂ ಆರ್ಥಿಕವಾಗಿ ಹೇಳಬೇಕು ಅಂದರೆ ಕರ್ನಾಟಕ ಸರ್ಕಾರದಲ್ಲೂ ಕೇಂದ್ರ ಸರ್ಕಾರವನ್ನು ಕೈ ಜೋಡಿಸಿ ಇನ್ನು ಹೆಚ್ಚಿನ ರೀತಿ ನಿಮಗೆ ಆರ್ಥಿಕ ಸಹಾಯವನ್ನು ಮಾಡಲಿಕ್ಕೂ ನಾವು ಸರ್ಕಾರದಿಂದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಮತ್ತು ತಾವು ಏನಿದ್ದೀರಾ ನಮ್ಮ ಬುಕ್ ರೈಟರ್ಸ್ ತಾವೇನಿದ್ದೀರೋ ತಮಗೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಗಳಾಗಿ ಮಾಡೋವಂಥದ್ದು ಮಾಡ್ತಾಯಿದ್ದೀವಿ. ಇವತ್ತೇನು ಮೈಕ್ರೋ ಪೇಮೆಂಟ್ಸ್ಗಳು ಎಲ್ಲೇ ಗ್ರಾಮೀಣ ಭಾಗದಲ್ಲೂ ಇವತ್ತು ದುಡ್ಡನ್ನು ಡೆಪಾಸಿಟ್ ಮಾಡಲಿಕ್ಕಾಗಲಿ, ಪೇಮೆಂಟನ್ನು ಮಾಡಲಿಕ್ಕೆ ತಮ್ಮ ಮೂಲಕ ಮಾಡಬೇಕು. ಬ್ಯಾಂಕಿಂಗು ಸಹ ಇವತ್ತೇನು ಮೊಬೈಲ್ ಬ್ಯಾಂಕಿಂಗ್ ಅಂತ ಮಾಡಬೇಕು ಅಂತ ಹೊರಟಿದ್ದೀವಿ. ಈ ಮೊಬೈಲ್ ಬ್ಯಾಂಕಿಂಗು ಸಹ ಈ ಒಂದು ನಮ್ಮ ಏನು ಬುಕ್ ರೈಟರ್ಸ್ ಏನಿದ್ದಾರೆ, ಈ ಬುಕ್ ರೈಟರ್ಸ ಮೂಲಕ ಪ್ರತಿಯೊಂದು ಕಡೆಯೂ ಇವತ್ತು ಬ್ಯಾಂಕಿನ ವಹಿವಾಟನ್ನು ಮಾಡಲಿಕ್ಕೆ ಇವತ್ತೇನು ದೊಡ್ಡ ಮಟ್ಟದಲ್ಲಿ ಜನ್ಧನ್ ಕ್ರಾಂತಿನ ಹೇಗೆ ಮೂಡಿಸ್ತವೋ ಅದೇ ದಾರಿಯಲ್ಲಿ ಒಂದು ಹೊಸ ಮಾದರಿಯಲ್ಲಿ, ಒಂದು ಹೊಸತನದಲ್ಲಿ ಹೊಸ ರೀತಿಯಾದಂಥ ಬದಲಾವಣೆಗಳನ್ನು ತಂದು ಪ್ರತಿಯೊಂದು ಮನೆ ಬಾಗಿಲಿಗೂ ಇವತ್ತು ಬ್ಯಾಂಕಿನ ವ್ಯವಸ್ಥೆ ಕೊಡಲಿಕ್ಕೆ ಮಾಡ್ತಿರುವಂಥ ಒಂದು ದೊಡ್ಡ ಪ್ರಯತ್ನ ಆಗಿದೆ, ಒಂದು ದೊಡ್ಡ ಸುಧಾರಣೆ ಆಗಿದೆ. ಈ ಮೂಲ ಉದ್ಯೋಗ ನಿರ್ಮಾಣನೂ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ದೊಡ್ಡ ಉದ್ಯೋಗ ನಿರ್ಮಾಣ ಮಾಡೋವಂಥದ್ದಾಗುತ್ತೆ. ನಿಮಗೆ ಸರ್ವಿಸ್ ಚಾರ್ಜಸ್ಸು ಸಹ ಒಂದು ದೊಡ್ಡ ಮಟ್ಟದಲ್ಲಿ ಸಿಗುವಂಥದ್ದಿದೆ. ಇದ್ರ ಮೂಲಕ ನಿಮಗೂ ಭಾಳಷ್ಟು ಆದಾಯನೂ ಹೆಚ್ಚಿನ ರೀತಿ ಸಿಗುವಂಥದ್ದಾಗುತ್ತೆ. ಇದನ್ನು ಮಾಡೋ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮವನ್ನು ಇಡೀ ದೇಶಕ್ಕೆ ವಿಸ್ತರಣೆಯನ್ನು ಮಾಡ್ತಿರುವಂಥದ್ದು, ಅವರ ನಾಯಕತ್ವದಲ್ಲಿ ಮಾಡ್ತಿರುವಂಥದ್ದು. ಹಾಗೆ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು, ಹೊಸದು ಕೌಶಲ್ಯತೆಗಳನ್ನು ತಮಗೆಲ್ಲ ಕೊಟ್ಟು ಇನ್ನು ಹೆಚ್ಚಿನ ರೀತಿ ಈ ಒಂದು ಚಟುವಟಿಕೆಗಳನ್ನು ಹೆಚ್ಚಿಸಲಿಕ್ಕೆ, ಎಲ್ಲ ರೀತಿಯಾದಂಥ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸಲಿಕ್ಕೆ ನಿಮಗೆಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ನಿಮ್ಮ ವಹಿವಾಟುಗಳು ಈಗೆಲ್ಲ ಬುಕ್ ರೈಟಿಂಗ್ನಲ್ಲಿರುವಂಥದ್ದಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ. ಅದರ ಅಂಗವಾಗಿ ನಾವು ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಜೀವಿನಿ ಒಕ್ಕೂಟದ ಎಲ್ಲ ಮಹಿಳಾ ಸದಸ್ಯರ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸಮಾವೇಶವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ
ಉನ್ನತ ಶಿಕ್ಷಣ ಸಚಿವರು ಹಾಗೂ ಕೌಶಲಾಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಅಶ್ವತ್ಥನಾರಾಯಣ ಸರ್ ಅವರು ಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈಗಾಗಲೇ ಸುಮಾರು ಈ ಪುರಭವನದ ಮುಂಭಾಗದಲ್ಲಿ ಸುಮಾರು 30 ಹೆಚ್ಚು ಮಳಿಗೆಗಳನ್ನು ನಾವು ಹಾಕಿದ್ದೇವೆ. ಸಂಜೆವರೆಗೂ ಕೂಡ ಇರುತ್ತೆ. ಮತ್ತು ಸುಮಾರು 1,000ಕ್ಕೂ ಹೆಚ್ಚು ಮಹಿಳಾ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದರ ಉದ್ದೇಶ ಅಷ್ಟೇ, ಈ ವರ್ಷದ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇರುವಂಥ ಥೀಮ್ ಪರಿಕಲ್ಪನೆ ಏನಿದೆ, ಲಿಂಗ ಸಮಾನತೆ, ಇವತ್ತಿನ ಲಿಂಗ ಸಮಾನತೆ ನಾಳೆ ಸದೃಢತೆಗಾಗಿ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಮಹಿಳೆಯರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರ ಆರ್ಥಿಕ ಮತ್ತು ರಾಜಕೀಯ ಸಾಮಾಜಿಕವಾಗಿ ಅವರನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಕೌಶಲಾಭಿವೃದ್ಧಿ ಇಲಾಖೆಯ ವತಿಯಿಂದ ಯಾವೆಲ್ಲ ಕಾರ್ಯಕ್ರಮಗಳನ್ನು ನೀಡಬೇಕೋ ಅವುಗಳನ್ನು ನೀಡಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 65,000ಕ್ಕೂ ಹೆಚ್ಚು ಮಹಿಳಾ ಸದಸ್ಯರು, ಸುಮಾರು 5,000ಕ್ಕಿಂತ ಹೆಚ್ಚು ಸಂಘಗಳನ್ನು ನಾವು ಈಗಾಗಲೇ ನೋಂದಣಿಯನ್ನು ಮಾಡಿದ್ದೇವೆ. ಎಲ್ಲ ಸಂಘದ ಸದಸ್ಯರು ಕೂಡ ಭಾಳ ಕ್ರಿಯಾತ್ಮಕವಾಗಿ, ಸಕ್ರಿಯವಾಗಿ ಮತ್ತು ವಿನೂತನವಾದಂಥ ರೀತಿಯಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಒಂದು ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತರ್ತಾ ಇದ್ದಾರೆ.